ಮಧುಗಿರಿ ತಾಲೂಕಿನ ಮಕ್ಕಳು ರಾಜ್ಯದಲ್ಲಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನಾರ್ದನ್ ಅವರು ಪರೀಕ್ಷಾ ಸಿದ್ಧತಾ ಕಾರ್ಯಾಗಾರದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸಹನಾ ನಾಗೇಶ್, ಮಾರುತಿ ಇಂಟರ್ನೆಟ್ ಸಂಸ್ಥೆಯ ರಮೇಶ್, ಮಾಹೇಶ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್, ಎಸ್ಎಸ್ಎಲ್ಸಿ ನೋಡೆಲ್ ಅಧಿಕಾರಿಗಳಾದ ಹೇಮಲತಾ, ಮಾರುತಿ, ಪ್ರಾಣೇಶ್, ಪತ್ರಕರ್ತ ನಂದೀಶ್ ನಾಯ್ಕಪಿ ಹಾಗೂ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಹಾಗೂ ಅಧ್ಯಾಪಕರು ಮತ್ತು ಸುಮಾರು 850 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ಅಂತಹ ಒಂದು ಸಹಾಯ ನಮ್ಮ ಈ ಒಂದು ಎಕ್ಸಾಮ್ ಹತ್ರ ಬಂದಾಗ ಆಪತ್ಕಾಲದಲ್ಲಿ ಪ್ರೇರಣಾ ಫೌಂಡೇಶನ್ ಅವರು ಅಂದ್ಕೊಂಡಿದ್ದಾರೆ. ಅಂತ ಟೈಮಲ್ಲಿ ನಾವು ಅವರಿಂದ ಎಲ್ಲ ಏನ್ ಹೇಳ್ತಾರಲ್ಲ ಗೈನ್ ಮಾಡಬೇಕು, ಗಲಾಟೆ ಮಾಡಬಾರ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮಾರ್ಗದರ್ಶನದಿಂದ ಪ್ರೇರಣಾ ಫೌಂಡೇಶನ್ 2018ರಲ್ಲಿ ನಾವು ಶುರು ಮಾಡಿದ್ವಿ. ಇದಕ್ಕೂ ಮುಂಚೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಔಟ್ ಟು ಫೇಸಿಂಗ್ ಎಕ್ಸಾಮಿನೇಷನ್ ಪರೀಕ್ಷಾ ಸಿದ್ಧತಾ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ವಿ.